ನಮಸ್ಕಾರ ವೀಕ್ಷಕರೇ, ದುರ್ಗಾ ಭದ್ರಕಾಳಿ ಜ್ಯೋತಿಷ್ಯಾಲಯ ಚಾನಲ್ಗೆ ಸ್ವಾಗತ. ಶ್ರೀ ದುರ್ಗಾ ಮಾತೆ ಆರಾಧಕರಾದ ಪಂಡಿತ್ ಸಂತೋಷ ಆಚಾರ್ಯರವರು ವಶೀಕರಣದ ಮಾಂತ್ರಿಕರು. ನಿಮ್ಮ ಯಾವುದೇ ಸಮಸ್ಯೆಗಳಿರಲಿ ಒಂದೇ ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ವೀಕ್ಷಕರ, ಇವತ್ತಿನ ವಿಚಾರದಲ್ಲಿ ನಾವು ನಿಮಗೆ ಕುಂಕುಮದಿಂದ ಸಂಭೋಗ ವಶೀಕರಣ ಮಾಡಿಕೊಳ್ಳುವುದು ಹೇಗೆ ಎಂಬುದನ್ನು ತಿಳಿಸಿಕೊಡಲಿದ್ದೇವೆ. ವೀಕ್ಷಕರೇ, ನಿಮಗೆ ಹಲವಾರು ವಶೀಕರಣ ವಿಧಾನಗಳನ್ನು ತಿಳಿಸಿದ್ದೇವೆ. ಇವತ್ತು ಕುಂಕುಮದಿಂದ ನೀವು ಪ್ರೀತಿಸಿದವರು ನಿಮ್ಮ ಜೊತೆ ಸಂಭೋಗಕ್ಕೆ ಬರಬೇಕೇ? ಗಂಡ ಹೆಂಡತಿ ದೂರವಾಗಿರುವವರು ಒಂದಾಗಿ ಮತ್ತೆ ದಾಂಪತ್ಯ ಜೀವನ ನಡೆಸಬೇಕೇ? ನಾವು ಹೇಳಿರುವ ಸುಲಭ ವಶೀಕರಣ ವಿಧಾನವನ್ನು ಮಾಡಿದ್ದೇ ಆದಲ್ಲಿ ನಿಮ್ಮ ಎಲ್ಲ ಆಸೆಗಳು ಈಡೇರುತ್ತವೆ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಐಕನ್ ಅನ್ನು ಒತ್ತಿ. ವೀಕ್ಷಕರೇ, ಮೊದಲನೇದಾಗಿ 400 ಗ್ರಾಂ ಕುಂಕುಮವನ್ನು ತೆಗೆದುಕೊಂಡು ಒಂದು ಕೆಂಪು ಬಟ್ಟೆಯನ್ನು ಕೆಳಗಡೆ ಹಾಸಿಕೊಳ್ಳಿ ಅಂತ ಹೇಳಿದ್ರೆ ಕುಂಕುಮವನ್ನು ಹರಡುವುದಕ್ಕೆ. ನಂತರ ಪಕ್ಕದಲ್ಲಿ ಒಂದು ದೀಪವನ್ನು ಹಚ್ಚಿಕೊಳ್ಳಿ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ದೀಪವಿದ್ದರೆ ಅದರ ಪವಾಡವೇ ಬೇರೆ, ಅದರ ವಿಧಾನವೇ ಬೇರೆಯಾಗುತ್ತದೆ. ನಂತರ ನೀವು ಹರಡಿರುವ ಕುಂಕುಮದ ಮೇಲೆ ಮೊದಲು ಸ್ವಸ್ತಿಕ್ ಚಿಹ್ನೆಯನ್ನು ಬರೆದುಕೊಳ್ಳಿ. ಮೇಲ್ಭಾಗದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದುಕೊಳ್ಳಿ. ನಂತರ ನೀವು ವಶ ಮಾಡಿಕೊಳ್ಳಬೇಕಾಗಿರೋವರ ಹೆಸರನ್ನು ಬರೆಯಿರಿ. ಪ್ಲಸ್ ಚಿಹ್ನೆ ಹಾಕಿ ನಿಮ್ಮ ಹೆಸರನ್ನು ಬರೆದುಕೊಳ್ಳಿ. ನಾವು ಹೇಳಿರುವ ದಿವ್ಯ ಸಂಭೋಗ ವಶೀಕರಣ ಸಿದ್ಧಿಯ ಮಂತ್ರವನ್ನು ಬರೆಯಿರಿ. ಆ ಮಂತ್ರ ಯಾವುದೆಂದರೆ ಓಂ ಕಾಮ ಚಿತ್ತಂ ಸರ್ವಂ ವಶಂ. ಈ ಮಂತ್ರವನ್ನು ಆ ಕುಂಕುಮ ಮೇಲೆ ಬರೆದ ನಂತರ 48 ಬಾರಿ ಮನಸ್ಸಿನಲ್ಲಿ ಈ ಮಂತ್ರವನ್ನು ಧ್ಯಾನಿಸಿಕೊಳ್ಳಿ. ಇದರಿಂದ ಕಾಮದೇವಿಯ ದಿವ್ಯ ಅನುಗ್ರಹದಿಂದ ನೀವು ಯಾರನ್ನು ವಶ ಮಾಡಿಕೊಳ್ಳಬೇಕು ಅಂದ್ಕೊಂಡಿದ್ದೀರೋ ಅವರು ಕೂಡಲೇ ನಿಮ್ಮ ಸಂಪರ್ಕಕ್ಕೆ ಬರುತ್ತಾರೆ, ನಿಮ್ಮ ಜೊತೆ ಸಂಭೋಗಕ್ಕೆ ರೆಡಿಯಾಗುತ್ತಾರೆ. ಇನ್ನು ಈ ವಿಧಾನವನ್ನು ಶುಕ್ರವಾರ, ಅಮಾವಾಸ್ಯೆ ಮತ್ತು ಮಂಗಳವಾರ ದಿನವನ್ನು ಮಾಡಬಹುದು. ಇನ್ನು ಈ ವಿಧಾನವಾದ ಆದ ನಂತರ ಈ ಕುಂಕುಮವನ್ನು ಯಾವುದೋ ನೀರಿಗೆ ಅಥವಾ ಯಾವುದೋ ಗಿಡಕ್ಕೆ ಹಾಕಿಬಿಡಿ. ಆಗ ನಿಮ್ಮ ಸಂಭೋಗ ವಶೀಕರಣ ತಂತ್ರ ಫಲಿಸುತ್ತದೆ. ನಮಸ್ಕಾರ ವೀಕ್ಷಕರೇ.